ಜಿಎಚ್ಎಂ ಫೌಂಡೇಶನ್ ವತಿರ್ದು ಕೊಳತಮಜಲ್ ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಬೊಕ್ಕ SKSSF ಕೊಳತಮಜಲ್ ಶಾಖೆದ ನಿರಲ್ಡ್ ಬ್ಲಡ್ ಡೋನರ್ಸ್ ಮಂಗಳೂರು ಒಟ್ಟು ಸೇರಿಗೆಡು ಮರ್ಹೂಮ್ ಅಬ್ದುಲ್ ರಹಿಮಾನ್ ಕೊಳತಮಜಲ್ ಇಮೆನ್ನ ಸ್ಮರಣಾರ್ಥ ಮಾಮಲ ರಕ್ತದಾನ ಶಿಬಿರ ಜೂನ್ 8 ತಾರೀಕಿಗೆ ಕೊಳತಮಜಲ್ ಮದ್ರಸಾ ಸಭಾಂಗಣಡು ಕಾಂಡೆ 1 ಗಂಟೆರ್ದು ಮಧ್ಯಾಹ್ನ 1 ಗಂಟೆ ಮುಟ್ಟ ನಡಪೆರ ಉಂಡು ಪಡೆದು SKSSF ರಾಜ್ಯ ನಾಯಕರು ಅನೀಸ್ ಕೌಸರಿ ಸುದ್ದಿಗೋಷ್ಠಿ ತಿಳಿಸಿದರು. ಆತ್ಮೀಯ ಪತ್ರಕರ್ತರೇ, ನಾವಿಲ್ಲಿ ಸೇರಿರುವಂಥದ್ದು ಮುಹಿಯುದ್ದೀನ್ ಜುಮ್ಮಾ ಮಸ್ಜಿದ್ ಕೊಳತಮಜಲು ಇದರ ಪದಾಧಿಕಾರಿಗಳಿದ್ದಾರೆ. ಅದೇ ರೀತಿ SKSF ಕೊಳತಮಜಲು ಶಾಖೆ ಇದರ ಪದಾಧಿಕಾರಿಗಳಿದ್ದಾರೆ. ಜೊತೆಗೆ ಆ ಪ್ರದೇಶದಲ್ಲಿ ಬಹಳಷ್ಟು ಸಾಮಾಜಿಕ ಕಾರ್ಯ ನಡೆಸುವಂತಹ GHM ಫೌಂಡೇಶನ್ ಇದರ ಪ್ರಮುಖರಿದ್ದಾರೆ. ಇಲ್ಲೊಂದು ಕಾರ್ಯಕ್ರಮದ ಕುರಿತು ತಿಳಿಸಲಿಕ್ಕೆ ಮತ್ತು ಆ ಕಾರ್ಯಕ್ರಮದ ಒಂದು ಆಶಯ, ಒಂದು ಸಂದೇಶ ಅದನ್ನು ಕೂಡ ಸಾರ್ವಜನಿಕರಿಗೆ ತಿಳಿಯಪಡಿಸಲಿಕ್ಕೆ ಬೇಕಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ನಾವಿಲ್ಲಿ ಕರೆದಿರುವಂಥದ್ದು. ಬ್ಲಡ್ ಡೋನರ್ಸ್ ಮಂಗಳೂರು ಇವರ ಸಹಯೋಗದೊಂದಿಗೆ ಕೊಳತಮಜಲು ಅಬ್ದುಲ್ ರಹಿಮಾನ್ ಇವರ ಸ್ಮರಣಾರ್ಥ ಜೂನ್ 8ನೇ ತಾರೀಕಿನಂದು ಆದಿತ್ಯವಾರ ಕೊಳತಮಜಲು ಮದ್ರಸಾ ಸಭಾಂಗಣದಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಇದರ ಪ್ರಯುಕ್ತ ನಾವು ನಡೆಸ್ತಾ ಇದ್ದೇವೆ. ಅಬ್ದುಲ್ ರಹಿಮಾನ್ ಅವರ ಸಹೋದರ ಕೂಡ ನಮ್ಮ ಜೊತೆಗಿದ್ದಾರೆ. ಕರಾವಳಿಯ ಸಂಸ್ಕೃತಿ ಎನ್ನುವಂಥದ್ದು ಈಗ ಬಿಂಬಿಸಲ್ಪಡ್ತಾ ಇರುವಂಥದ್ದು ಜೀವಕ್ಕೆ ಜೀವ ತೆಗೆಯುವಂಥದ್ದು, ರಕ್ತಕ್ಕೆ ರಕ್ತ ತೆಗೆಯುವಂಥದ್ದು. ನಿಜ ಹೇಳಬೇಕಾದ್ರೆ ಕರಾವಳಿಯ ಸಂಸ್ಕೃತಿ ಅದಲ್ಲ. ಕರಾವಳಿಗರು ಕೇವಲ ನಮ್ಮ ಜಿಲ್ಲೆಯವರಿಗೆ ಮಾತ್ರ ರಕ್ತ ಕೊಡ್ತಾ ಇರುವಂಥದ್ದಲ್ಲ. ಇದೊಂದು ದೊಡ್ಡ ಮೆಡಿಕಲ್ ಸಿಟಿ. ಇಲ್ಲಿ ರಾಜ್ಯದಿಂದ, ಹೊರ ರಾಜ್ಯದಿಂದ ದಿನಕ್ಕೆ ಲಕ್ಷಾಂತರ ರೋಗಿಗಳು ಬರ್ತಾರೆ, ಚಿಕಿತ್ಸೆ ಪಡೆದುಕೊಡ್ತಾರೆ. ಎಲ್ರಿಗೂ ಕೂಡ ಜಾತಿ ಭೇದವಿಲ್ಲದೆ ಇಲ್ಲಿ ರಕ್ತದಾನ ನಿರಂತರವಾಗಿ ನಡೆಯುತ್ತಲೇ ಇದೆ. ರಕ್ತ ಚೆಲ್ಲುವುದಕ್ಕೆ ಬದಲು ಮತ್ತೆ ರಕ್ತ ಕೇಳದೆ ರಕ್ತ ಕೊಡುವಂತಹ ಒಂದು ಸಂಸ್ಕೃತಿ ಇಲ್ಲಿ ಬೆಳೆದಿದೆ. ಇನ್ನಷ್ಟು ಅದನ್ನು ಬೆಳೆಸಬೇಕಾಗಿದೆ. ಜೀವಕ್ಕೆ ಜೀವ ತೆಗೆಯುವುದರ ಬದಲು ಜೀವ ಕೊಡುವಂತಹ ಸಂಸ್ಕೃತಿಯನ್ನು ಬೆಳೆಸಬೇಕಾಗಿದೆ. ಚರ್ಚಿಸಲ್ಪಡಬೇಕಾದದ್ದು ಜೀವ ತೆಗೆಯುವವರ ಕುರಿತಲ್ಲ, ಜೀವ ಕೊಡುವವರ ಕುರಿತು. ಜೀವ ಕೊಡುವವರ ಕುರಿತು ನಾವು ಚರ್ಚಿಸಿದರೆ ಒಂದು ಒಳ್ಳೆಯ ಸಮಾಜ ಸೃಷ್ಟಿಯಾಗ್ತದೆ. ನಮ್ಮ ಮಕ್ಕಳ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಚಿಂತನೆ ಬೆಳೆಯುತ್ತದೆ. ಆ ಧನಾತ್ಮಕ ಚಿಂತನೆ ಒಂದು ಒಳ್ಳೆಯ ಜಿಲ್ಲೆಯನ್ನು, ಒಂದು ಒಳ್ಳೆಯ ರಾಜ್ಯವನ್ನು, ಒಂದು ಒಳ್ಳೆಯ ದೇಶವನ್ನು ಅದಕ್ಕೆ ಬುನಾದಿ ಹಾಕಿಕೊಡುತ್ತದೆ. ಕೊಳತಮಜಲ್ ಪಂಪಿನ ಎಲ್ಲಿಯ ಊರುಡು ಇಂಚಿನ ಘಟನೆ ನಡೆದಿನಪಗ ಸಾಮಾನ್ಯವಾದ ಆ ಪ್ರದೇಶದ ಜನಕಲಿನ ಉಡಾಲ್ಡು ಪೋಡಿಗಿದ ವಾತಾವರಣ ಸೃಷ್ಟಿಯಾದಿತ್ತು. ಈ ಊರುಡು ಮಾತಾ ಧರ್ಮದಕ್ಲು ದಿನಗೂಲಿ ಬೇಲೆ ಮಲ್ತೊಂದು ಎಲ್ಲೆಲ್ಲೆ ಬೇಲೆ ಮಲ್ತೊಂದು ಬದುಕು ಕಟ್ಟೊಂದುಲ್ಲೇರು. ಈ ಘಟನೆ ನಡೆದಿನಪಗ ಮಾತಾ ಸಾಮಾನ್ಯರ್ನ ಉಡಾಲ್ಡು ಪೋಡಿಗಿದ ವಾತಾವರಣ ಸೃಷ್ಟಿಯಾದಿತ್ತು. ಅಂಚಾದ ಈ ಊರುಡು ಎಡ್ಡೆ ಸಂದೇಶ ಕೊರಿಯರೆ ಬೊಕ್ಕ ಧೈರ್ಯ ಕೊರ್ದು ನಿರಾಶಾದಾಯಕ ಊರಾದ ಮಲ್ಪೆರೆ ಅವ್ಯ ಊರುಡು ರಕ್ತದಾನ ಶಿಬಿರನು ಮಾತಾ ಧರ್ಮೀಯರೇನು ಸೇರಾ ಒಂದು GHM ಫೌಂಡೇಶನ್ ವತಿರ್ದು ಕೊಳತಮಜಲ್ ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಬೊಕ್ಕ SKSF ಕೊಳತಮಜಲ್ದ ನಿರಲ್ಡು ನಡಪಾಯಿರವುಲ್ಲ. ಈ ಸಂದೇಶ ಜಿಲ್ಲೆಗೂ ರಾಜ್ಯ ದೇಶಗೂ ಮಾದರಿ ಯಾವಡು ಪಂಡದು ಅನೀಸ್ ಕೌಸರಿ ತೆರಿಪಾಯಿರು. ಅದರ ಜೊತೆಗೆ ಕೊಳತಮಜಲು ಎನ್ನುವಂತಹ ಒಂದು ಸಣ್ಣ ಊರು, ಆ ಊರಿನಲ್ಲಿ ಇಂತಹ ಒಂದು ದೊಡ್ಡ ಘಟನೆ ನಡೆದಾಗ ಸಾಮಾನ್ಯವಾಗಿ ಆ ಪ್ರದೇಶದ ಜನರ ಮನಸ್ಸಿನಲ್ಲೊಂದು ನಿರಾಶಾ ಭಾವನೆ, ಒಂದು ಭಯದ ವಾತಾವರಣ ಸೃಷ್ಟಿಯಾಗ್ತದೆ. ವಿಶೇಷವಾಗಿ ಆ ಊರಿನಲ್ಲಿ ಹೆಚ್ಚಿನ ಜನರು ಕೂಡ, ಎಲ್ಲ ಧರ್ಮದವರು ಕೂಡ ಒಂದು ದಿನಕೂಲಿ ಕೆಲಸ ಮಾಡಿಕೊಂಡು, ಸಾಮಾನ್ಯವಾಗಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡಿಕೊಂಡು ದಿನದೂಡುತ್ತಿರುವಂತಹ ಜನರು. ಅಲ್ಲೊಂದು ಘಟನೆ ನಡೆದಾಗ ಅಲ್ಲಿನ ಎಲ್ಲ ಸಾರ್ವಜನಿಕರ ಮನಸ್ಸಿನಲ್ಲೂ ಕೂಡ ಒಂದು ಭಯದ ವಾತಾವರಣ ಸಾಮಾನ್ಯವಾಗಿ ಸೃಷ್ಟಿಯಾಗ್ತದೆ. ಆ ಸಂದರ್ಭದಲ್ಲಿ ಆ ಊರಿನಲ್ಲಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕಾದದ್ದು, ದಿನಕೂಲಿ ಕೆಲಸ ಮಾಡುವವರ ಜೀವನ ದಾರಿಯನ್ನು ಕಸಿದುಕೊಳ್ಳದೆ ಅವರಿಗೆ ಒಂದು ಧೈರ್ಯವನ್ನು ಕೊಡಬೇಕಾದದ್ದು, ನಿರಾಶಾಮುಕ್ತ ಊರನ್ನಾಗಿ ಮಾಡಬೇಕಾದದ್ದು ಈ ಸಂದರ್ಭದಲ್ಲಿ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಕೂಡ ನಿರ್ವಹಿಸಲಿಕ್ಕೆ ಬೇಕಾಗಿ ಅದೇ ಊರಿನಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಎಲ್ಲ ಧರ್ಮೀಯರನ್ನು ಕೂಡ ಕರೆದುಕೊಂಡು ಸೇರಿಸಿಕೊಂಡು ರಕ್ತದಾನ ಶಿಬಿರವನ್ನು GHM ಫೌಂಡೇಶನ್, ಮುಹಿಯುದ್ದೀನ್ ಜುಮ್ಮಾ ಮಸೀದಿ ಕೊಳತಮಜಲು, SKSF ಕೊಳತಮಜಲು ಶಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಳ್ತಾ ಇದೆ. ಇದಕ್ಕೆ ಪತ್ರಕರ್ತರಾದ ತಾವುಗಳು ಕೂಡ ಬರಬೇಕು. ಇದರ ಒಳ್ಳೆಯ ಸಂದೇಶವನ್ನು ಇಡೀ ರಾಜ್ಯಕ್ಕೆ ತಲುಪಿಸಿಕೊಡಬೇಕು.
ಜೊತೆಗೆ ಇದರ ಪ್ರಚಾರವನ್ನು ಕೂಡ ನಡೆಸಬೇಕು. ಈಗಾಗಲೇ ನಾವು SP ಸಾಹೇಬ್ರವರನ್ನು ಭೇಟಿಯಾಗಿದ್ದೇವೆ, ಪೊಲೀಸ್ ಕಮಿಷನರನ್ನು ಕೂಡ ಭೇಟಿಯಾಗುವಂತಹ ಸಮಯವನ್ನು ಕೇಳಿದ್ದೇವೆ, ಅವರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದೇವೆ. ಜಿಲ್ಲೆಯ ಪ್ರಮುಖರನ್ನು ಜಾತ್ಯತೀತ ಮನೋಭಾವ ಇರುವವರನ್ನು, ಶಾಂತಿ ಬಯಸುವವರನ್ನೆಲ್ಲರನ್ನೂ ಕೂಡ ಅದಕ್ಕೆ ಆಹ್ವಾನಿಸಿ ಅಲ್ಲಿ ಒಳ್ಳೆಯ ಸಂದೇಶವನ್ನು ಕೂಡ ಕೊಡುವಂತಹ ಕೆಲಸವನ್ನು ಕೂಡ ನಡೆಸ್ತೇವೆ. ದೊಡ್ಡ ಕಾರ್ಯಕ್ರಮ ಅಲ್ಲ, ಜನ ಸೇರಿಸುವಂಥದ್ದಲ್ಲ, ರಕ್ತದಾನ ಕೊಡುವಂಥದ್ದಾಗಿದೆ ಉದ್ದೇಶ. ಅದರ ಜೊತೆಗೆ ಒಂದು ಒಳ್ಳೆಯ ಸಂದೇಶವನ್ನು ಪ್ರಾಯೋಗಿಕವಾಗಿ ಸಮಾಜಕ್ಕೆ ಕೊಡುವಂಥದ್ದಾಗಿದೆ ಈ ಒಂದು ಕಾರ್ಯಕ್ರಮದ ಉದ್ದೇಶ. ತಾವೆಲ್ಲರೂ ಕೂಡ ಇದರ ಪ್ರಚಾರದಲ್ಲಿ ಭಾಗಿಯಾಗಬೇಕು ಅಂತೇಳಿ ಮತ್ತೊಮ್ಮೆ ಕೇಳಿಕೊಳ್ತೇವೆ. ಈಗಾಗಲೇ ನಾವು ತಿಳಿಸಿರುವಂತೆ ಮೃತ ಅಬ್ದುಲ್ ರಹಿಮಾನ್ SKSFನಲ್ಲಿ ಬಹಳಷ್ಟು ವರ್ಷ ಕಾರ್ಯಾಚರಿಸಿದಂತಹ ಒಬ್ಬ ಸಮಾಜ ಸೇವಕ. ಜೊತೆಗೆ ಅವರ ಸಹೋದರನ ಜೊತೆಗಿದ್ದಾರೆ. ಅವರು ಕೂಡ ರಾತ್ರಿ 10 ಗಂಟೆಯ ನಂತರ ಯಾವುದೇ ಎಮರ್ಜೆನ್ಸಿ ಬಂದರೆ ಅಲ್ಲಿಂದ ಆಟೋಗಳು ಸಿಗದಂತಹ ಸಂದರ್ಭ ಊರಿನಲ್ಲಿ. ಆದರೂ ಆ ಸಂದರ್ಭದಲ್ಲಿಯೂ ಕೂಡ ಜಾತಿ ಧರ್ಮ ಭೇದವಿಲ್ಲದೆ ಹಿಂದೂ ಸಹೋದರ ಸಹೋದರಿಯರಿಗೆ ನೆರವಾಗಿ ಒಂದು 7-8 ಸಹೋದರಿಯರ ಡೆಲಿವರಿಯನ್ನು ಆ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ನೆರವಾಗಿ ಕರೆದುಕೊಂಡು ಹೋದಂತಹ ಉದಾಹರಣೆ ಅವರು ಮೊನ್ನೆ ಹೇಳಿತು. ಅದೇ ಜೊತೆಗೆ ಅಬ್ದುಲ್ ರಹಿಮಾನ್ ಕೂಡ ಆ ದೀಪಕ್ನ ತಂದೆಗೂ ಕೂಡ ರಕ್ತ ಕೊಟ್ಟವರು, ರಕ್ತ ಕೊಡಿಸಿದವರು. ಇವರ ಸ್ಮರಣಾರ್ಥ ಇಷ್ಟೊಂದು ಸಮಾಜ ಸೇವೆ, ಎಲ್ಲ ಜಾತಿ ಧರ್ಮಗಳ ಸೀಮೆಗಳನ್ನು ದಾಟಿ ಮಾಡಿದಂತಹ ಅಬ್ದುಲ್ ರಹಿಮಾನ್ನ ಸ್ಮರಣಾರ್ಥ ಈ ರಕ್ತದಾನ ಶಿಬಿರವನ್ನು ನಾವು ನಡೆಸ್ತಾ ಇದ್ದೇವೆ. ಆದ್ದರಿಂದಲೇ ಎಲ್ಲರನ್ನೂ ಕೂಡ ಇದಕ್ಕೆ ಸೇರಿಸುವಂತಹ ಪ್ರಯತ್ನವನ್ನು ಕೂಡ ನಾವು ನಡೆಸ್ತಾ ಇದ್ದೇವೆ. ಒಳ್ಳೆಯ ಸಂದೇಶ ಕೊಡುವಂತಹ ಉದ್ದೇಶದಿಂದಲೇ ನಡೆಸ್ತಾ ಇರುವಂಥದ್ದು. ನಿಮ್ಮ ಸಹಕಾರವನ್ನು ಬೇಡಿಕೊಳ್ತಾ ಇದ್ದೇವೆ. GHM ಫೌಂಡೇಶನ್ ರಿಜಿಸ್ಟರ್ದ ಅಧ್ಯಕ್ಷರು MB ಶಾಫಿ, ಪ್ರಧಾನ ಕಾರ್ಯದರ್ಶಿ ಸಜೀವುದ್ದೀನ್ MS, ಗೌರವ ಸಲಹೆಗಾರರು ಜಕರಿಯಾ ಫರ್ವೀಸ್, ಸದಸ್ಯರು MP ನಾಸಿರ್, ಮರಣಪಡೆಯಿನ ಅಬ್ದುಲ್ ರಹಿಮಾನ್ ರೆನಾ, ಸಹೋದರಿ ಹನೀಫ್, SKSF ಕೊಳತಮಜಲ್ ಯೂನಿಟ್ ಅಧ್ಯಕ್ಷರು ಮೊಹಮ್ಮದ್ ಶಬೀರ್, ಉಪಾಧ್ಯಕ್ಷರು ರಿಯಾಜ್ AK, ಕೊಳತಮಜಲ್ ಮೊಹಿಯುದ್ದೀನ್ ಜುಮ್ಮಾ ಮಸೀದಿ ಕಾರ್ಯದರ್ಶಿ ಸಮೀರ್ KM ಸುದ್ದಿಗೋಷ್ಠಿಗೆ ಇದ್ದರು.